ಯನಪುಯ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿರುವ ಮಕ್ಕಳಿಲ್ಲದ ತಾಯಂದಿರಿಗೆ ನೀಡುವ ಉಚಿತ ಚಿಕಿತ್ಸಾ ಯೋಜನೆ ಸೃಷ್ಟಿಯಿಂದಾಗಿ ಚಿಕ್ಕಮಗಳೂರಿನ ಶಶಿಕಲಾ ಎಂಬ 35 ವರ್ಷದ ಮಹಿಳೆ ಮದುವೆಯಾಗಿ 9 ವರ್ಷದ ಬಳಿಕ ಗಂಡು ಮಗುವಿಗೆ ಜನ್ಮ ನೀಡುವ ಮೂಲಕ ಸೃಷ್ಟಿ ಯೋಜನೆಯ ಫಲಾನುಭವಿಯಾಗಿ ಇತರ ದಂಪತಿಗೆ ಸ್ಫೂರ್ತಿ ತಂದಿದ್ದಾರೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಹೇಳಿದರು। ಅವರು ಸೃಷ್ಟಿ ಹೋಮಿಯೋಪತಿ ಫರ್ಟಿಲಿಟಿ ಕೇರ್ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಯನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯದ ನರಿಂಗಾನ ಕೊಲ್ಲರಕೋಡಿ ಕ್ಯಾಂಪಸ್ನ ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು। ಕಳೆದ ವರ್ಷ 29ನೇ ತಾರೀಕು ಆಗಸ್ಟ್ 29ನೇ ತಾರೀಕಿನಂದು ನಮ್ಮ ಸನ್ಮಾನ್ಯ ಕೇಂದ್ರದ ಗೌರವಾನ್ವಿತ ಆಯುಷ್ ಸಚಿವರಾದಂತಹ ಸನ್ಮಾನ್ಯ ಶ್ರೀಪಾದ್ ನಾಯಕ್ ಅವರು ಈ ಸೃಷ್ಟಿ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದರು। ಚಿಕಿತ್ಸಾ ಯೋಜನೆಯನ್ನು ನಾವು ಈ ಕ್ಯಾಂಪಸಲ್ಲಿ ಮತ್ತು ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಲ್ಲಿ ಆಯುಷ್ ವಿಭಾಗ OPD ವಿಭಾಗ ನಡೀತಾ ಇತ್ತು ಮತ್ತು ಹ್ಯಾಟಿಲಲ್ಲಿ ಜಿಲ್ಲಾ ಆಯುಷ್ ಆಸ್ಪತ್ರೆ ಇದೆ, ಇಲ್ಲಿ ಈ 3 ಕಡೆಗಳಲ್ಲಿ ನಡೀತಾ ಇತ್ತು ಈ ಕಾರ್ಯಕ್ರಮ। ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ, ನಿಂತ್ಕೊಳ್ಳೋದೆ ಅಂತ ಇಲ್ಲ, ಅಡ್ಮಿಷನ್ ಇಲ್ಲ, ಅಡ್ಮಿಟ್ ಆಗಬೇಕಿಲ್ಲ, ಬರೀ ಬಂದು ನಮ್ಮ ಜೊತೆ ಮಾತಾಡಿಕೊಂಡು ನಮ್ಮ ಹತ್ರ ಅವ್ರದ್ದು ಎಲ್ಲ ಸಮಸ್ಯೆ ಹೇಳಿದಾಗ ಅವರಿಗೆ ಬೇಕಾಗುವಂಥ ಮೆಡಿಸಿನ್ಸ್ ನಾವು ಅವರಿಗೆ ಕೊಟ್ಟು ಕಳಿಸ್ತೀವಿ। ಮತ್ತು ಅವ್ರದ್ದು ಟೈಮ್ ಟೇಬಲ್ ಚೆಕ್ ಮಾಡಿ ಮತ್ತೆ ಯಾವಾಗ ಬರಬೇಕು ಅಂತ ನಾವು ಹೇಳಿರ್ತೀವಿ, ಅದ ಪ್ರಕಾರ ಅವರು ಮತ್ತೆ ಬರ್ತಾರೆ ಚೆಕಪ್ಪಿಗೆ। ಈ ವೇಳೆ ಯನಪೋಯ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಕಾಲೇಜು ಮತ್ತು ಆಸ್ಪತ್ರೆಯ ಡೀನ್ ಡಾಕ್ಟರ್ ವಿವೇಕಾನಂದ ವರ್ಣೇಕರ್, ಪ್ರಸೂತಿ ತಜ್ಞೆ ಡಾಕ್ಟರ್ ಕಿರಣ್ ಕಮರ್ ಹಾಗೂ ಯನಪೋಯ ಹೋಮಿಯೋಪತಿ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಉಪಸ್ಥಿತರಿದ್ದರು।